ಎಸ್, ಯಾವುದೇ ಒಂದು ದೊಡ್ಡ ಸಭೆ ಸಮಾರಂಭ ಇರಲಿ ಅಥವಾ ಜಾತ್ರೋತ್ಸವಗಳಿರಲಿ, ಅಲ್ಲಿ ಸುರಕ್ಷತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮುಖವಾದ ವಿಚಾರ ಆಗುತ್ತೆ. ಆ ಸುರಕ್ಷತೆಯ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಗಳು ನಾನಾ ಬಗೆಯ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದರ ಜೊತೆಗೆ ತಂತ್ರಜ್ಞಾನ ಕೂಡ ಬೆಳೀತಾ ಇದೆ. ಆ ಒಂದು ಬೆಳೀತಾ ಇರುವಂತಹ ನವನವೀನ ತಂತ್ರಜ್ಞಾನದ ಒಂದು ಉಪಯೋಗವನ್ನು ಯಾವ ರೀತಿ ಪಡೆಯಬಹುದು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ನಾವು ಇತಿಹಾಸ ಪ್ರಸಿದ್ಧವಾಗಿ ನಡೀತಾ ಇರುವಂತಹ ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರನ ಜಾತ್ರೋತ್ಸವದಲ್ಲಿ ನಾವು ಗಮನಿಸಬಹುದು. ನೀವು ಪಕ್ಕದಲ್ಲಿ ಗಮನಿಸಿದ್ರೆ ಒಂದು ದೊಡ್ಡ ವಾಹನವನ್ನ ಗಮನಿಸಬಹುದು. ಬರೆದಿರುವಂತದ್ದನ್ನ ಕೂಡ ನೋಡಬಹುದು. CCTV ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ಅನ್ನುವಂಥದ್ದು. ಅಂದ್ರೆ ಇದು ಅಳವಡಿಕೆಯಾಗಿರುವಂತಹ CCTVಗಳ ಒಂದು ಸಮಗ್ರವಾದ ಚಿತ್ರಣವನ್ನು ಒಂದು ಕಂಟ್ರೋಲ್ ರೂಮ್ಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ. ಆ ಮೂಲಕ ಎಲ್ಲವನ್ನು ಕೂಡ ಒಂದೇ ಕಡೆಯಲ್ಲಿ ಕುಳಿತು ಮಾನಿಟರ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ರೂಪಿಸಲಾಗಿದೆ. ಈ ಒಂದು ವ್ಯವಸ್ಥೆಯನ್ನ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ವ್ಯವಸ್ಥೆಯನ್ನ ರೂಪಿಸಿರುವಂತವರು ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನ ಒದಗಿಸ್ತಾ ಇರುವಂತಹ ಶೇಟ್ ಎಲೆಕ್ಟ್ರಾನಿಕ್ಸ್. ಆ ಶೇಟ್ ಎಲೆಕ್ಟ್ರಾನಿಕ್ಸ್ ಮೂಲಕ ಈ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿಗೆ ಪರಿಚಯಿಸಲಾಗಿದ್ದು, ನ್ಯೂ ಇಂಟ್ರೊಡಕ್ಷನ್ ಬೈ ಶೇಟ್ ಎಲೆಕ್ಟ್ರಾನಿಕ್ಸ್ CCTV ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ಅನ್ನುವಂತ ಒಂದು ಹೆಸರಿನಲ್ಲಿ ಒಂದು TT ವಾಹನ ಏನಿದೆ, ಟೆಂಪೋ ಟ್ರಾವೆಲರ್ ಏನಿದೆ, ಅದರ ಒಳಗೆ ಒಂದು ಕಂಟ್ರೋಲ್ ಯೂನಿಟ್ ಅನ್ನ ಇಲ್ಲಿ ಸೆಟಪ್ ಮಾಡಲಾಗಿದೆ. ಅದರ ಜೊತೆಗೆ ಸಮಗ್ರವಾಗಿ ಅಂದ್ರೆ ಜಾತ್ರೆಯ ಗದ್ದೆಯಲ್ಲಿ ಅಳವಡಿಕೆ ಮಾಡಲಾಗಿರುವಂತಹ ಎಲ್ಲ CC ಕ್ಯಾಮರಾಗಳು ಏನಿದಾವೆ ಅದರ ಸೋರ್ಸ್ ಅನ್ನ ಅಂದ್ರೆ ಅದರ ವಿಡಿಯೋವನ್ನ ಎಲ್ಲ ಈ ಒಂದು ಕಂಟ್ರೋಲ್ ರೂಮ್ಗೆ ತಂದು ಅಲ್ಲಿ ಪ್ರತಿಯೊಂದು ಕ್ಯಾಮರಾದ ಸೋರ್ಸ್ ಅನ್ನ ಮಾನಿಟರ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದು ಪೊಲೀಸ್ ಇಲಾಖೆಗೂ ಕೂಡ ಬಹಳಷ್ಟು ಒಂದು ಉಪಯುಕ್ತವಾದ ವಿಚಾರ ಆಗಿದೆ. ಹಾಗಿದ್ರೆ ನೋಡ್ಕೊಂಡು ಬರೋಣ ಒಳಗಡೆ ಏನಿದೆ, ಯಾವ ರೀತಿ ವ್ಯವಸ್ಥೆಗಳು ಇದೆ ಅನ್ನುವಂಥದ್ದನ್ನ. ಸೊ ಈ ಒಂದು ವಾಹನ ಸಂಪೂರ್ಣವಾಗಿ AC ಅಳವಡಿಕೆ ಮಾಡಲಾಗಿದೆ. ಗಮನಿಸಬಹುದು, ಇಲ್ಲಿ ಮಾನಿಟರ್ಗಳಿದೆ. ಮಾನಿಟರ್ಗಳಲ್ಲಿ ಜಾತ್ರೆಯ ಗದ್ದೆಯಲ್ಲಿ ಅಳವಡಿಕೆಯಾಗಿರುವಂತಹ CC ಕ್ಯಾಮೆರಾಗಳ ಇನ್ಪುಟ್ಗಳಿದೆ, ಅದನ್ನು ನೋಡಬಹುದು. ಮಾನಿಟರ್ ಕೂಡ ಮಾಡಲಾಗ್ತಾ ಇದೆ. ಆ ಕಡೆ ಇನ್ನಷ್ಟು ಮಾನಿಟರ್ಗಳಲ್ಲಿ ಪ್ರತಿಯೊಂದು ಸೋರ್ಸ್ ಅನ್ನ ಕೂಡ ಅಂದ್ರೆ ವೈಡ್ ಅಲ್ಲಿ ಕೂಡ ಅಷ್ಟು ಸೋರ್ಸ್ಗಳನ್ನ ಒಂದೇ ಬಾರಿ ನೋಡಬಹುದು. ಜೊತೆಗೆ ಸಿಂಗಲ್ ಸೋರ್ಸ್ ಅನ್ನ ಕೂಡ ಝೂಮ್ ಇನ್ ಮಾಡಿ ಅಥವಾ ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಾದ್ರೆ ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಗಳಿದೆ. ಜೊತೆಗೆ CC ಕ್ಯಾಮೆರಾಗಳ ಆ ಒಂದು ನಿರ್ವಹಣೆ ಮಾಡುವಂಥವ್ರು ಯಾರಿದ್ದಾರೆ ಅವರ ಜೊತೆಗೆ ಮಾತುಕತೆಯನ್ನ ಮಾಡೋದಕ್ಕೆ ವಾಕಿ ಟಾಕಿಯ ವ್ಯವಸ್ಥೆಗಳು ಕೂಡ ಇದೆ. ಕಂಟ್ರೋಲ್ ರೂಮ್ನಿಂದಲೇ ಎಲ್ಲ ರೀತಿಯ ಒಂದು ಕಮ್ಯುನಿಕೇಶನ್ ಅನ್ನ ಇಡುವಂತ ನೆಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಬಹುಶಃ ಇದು ಕೇವಲ ಪುತ್ತೂರು ಜಾತ್ರೆಗೆ ಮಾತ್ರ ಸೀಮಿತ ಅಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಡೆಗಳಲ್ಲಿ ಸೇವೆಗಳ ಅವಶ್ಯಕತೆ ಇದೆಯೋ ಅದೆಲ್ಲ ಕಡೆಗಳಿಗೆ ತಲುಪಿಸುವಂತಹ ಅಥವಾ ಒದಗಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಇದೆ. ಸೊ ಇದೆಲ್ಲದರ ಬಗ್ಗೆ ನಾವು ಮಾತನಾಡಬೇಕು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಈ ಒಂದು ಶೇಟ್ ಎಲೆಕ್ಟ್ರಾನಿಕ್ಸ್ನ ಮುಖ್ಯಸ್ಥರಾಗಿರುವಂತಹ ರೂಪೇಶ್ ಶೇಟ್ ಅವರೇ ಇದ್ದಾರೆ. ಅವರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಬಹುಶಃ ನಾವು ಗಮನಿಸಿದ ಹಾಗೆ ಇದೊಂದು ವಿನೂತನವಾದ ಪರಿಕಲ್ಪನೆ ಅಂತ ಹೇಳ್ಬೋದು. ಮೊಬೈಲ್ ಆಗಿ ಅಂದ್ರೆ ಚಲಿಸುವಂತಹ CCTV ಕಂಟ್ರೋಲ್ ಯೂನಿಟ್ ಅನ್ನ ಇಲ್ಲಿ ತಾವು ರೂಪಿಸಿದ್ದೀರಿ. ವ್ಯವಸ್ಥೆಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಹೇಗೆ ರೂಪುಗೊಂಡಿತ್ತು ಮತ್ತು ಇದರಿಂದ ಆಗ್ತಾ ಇರುವಂತಹ ಪ್ರಯೋಜನಗಳ ಬಗ್ಗೆ? ಅಂದ್ರೆ ಆಕ್ಚುಲಿ ಈಗ ನಾವು ಯಾವ್ದು CCTV ಕಂಟ್ರೋಲ್ ರೂಮ್ ಮಾಡ್ತಿದ್ದೇವೆ. ಇದ್ರ ಹಿಂದೆ ಸಹ ಮಾಡಿದ್ದೇವೆ ಕೆಲವು ಈವೆಂಟ್ಸ್, ಜಾತ್ರೆ ಇದರಲ್ಲೆಲ್ಲ ಮಾಡಿದ್ದೇವೆ. ಬಟ್ ಯಾವಾಗಲೂ ಸೆಟಪ್ ಹೇಗಿರ್ತದೆ ಅಂದರೆ ನಾವು ಹೋದಲ್ಲಿ ನಮ್ಗೊಂದು ಅವ್ರ ರೂಮ್ ಏನಾದರೂ ಕೊಡ್ತಿದ್ರು. ಸೊ ನಮ್ಗೆ ಅಲ್ಲಿ ಕೆಲವೊಮ್ಮೆ ಕರೆಕ್ಟ್ ನಮ್ಗೆ ಬೇಕಾದ ಅವಶ್ಯಕತೆ ಇದು ಕರೆಕ್ಟ್ ಐಟಮ್ಸ್ ಅಥವಾ ನಮಗೆ ಅಲ್ಲಿ ಕರೆಕ್ಟ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಈ ಸರ್ತಿ ನಾವೇ ಒಂದು ಯಾಕೆ ಈಗ ವೆಹಿಕಲ್ ಮಾಡಬಾರ್ದು, ವೆಹಿಕಲ್ ಮಾಡಿಬಿಟ್ಟು ಎಲ್ಲ ಅದರಲ್ಲೇ ಸೆಟಪ್ ಇರ್ತದೆ. ಮತ್ತು ನಮ್ದು ಈಗ ಈ ರೆಕಾರ್ಡಿಂಗ್ ಯೂನಿಟ್ಸ್ ಎಲ್ಲ ಇರ್ತದೆ, ಅದೆಲ್ಲ ಅಂದರೆ ಧೂಳು ಬರಬಾರ್ದು ಅದಕ್ಕೆ. ಸೊ ಅದಕ್ಕೊಂದು AC ಸಹ ಬೇಕಾಗ್ತದೆ, ಹೀಟ್ ಆಗ್ತದೆ, ಅದು ಓವರ್ ಹೀಟ್ ಆಗಬಾರ್ದು. ಯಾಕಂದರೆ ನಾವು ಬಿಸಿಲಲ್ಲಿ ನಿಲ್ಲಿಸ್ತೇವೆ ಮಧ್ಯಾಹ್ನದ ಹೊತ್ತಿಗೆ. ಸೊ ಇದನ್ನೆಲ್ಲ ನಾನು ಎಣಿಸಿದೆ ಯಾಕೆ ಒಂದು ವೆಹಿಕಲ್ಲೇ ಮಾಡಬಾರ್ದು CCTV ಕಂಟ್ರೋಲ್ ರೂಮ್. ಸೊ ಅದಕ್ಕೆ ಬೇಕಾದಂಥ ನಾನೀಗ ಇದಕ್ಕೆ ಕೆಲವೆಲ್ಲ ಥಿಂಗ್ಸ್ ಹಾಕಿದ್ದೇನೆ. ಈಗ ನೋಡಿ, AC ಒಂದು ಅಳವಡಿಕೆ ಮಾಡಿದ್ದೇನೆ. ಸೊ ಇದರಲ್ಲಿ ಫುಲ್ ಟೈಮ್ AC ಇರ್ತದೆ. ಮತ್ತು ಬ್ಯಾಕಪ್ಪಿಗೆ ಇನ್ವರ್ಟರ್ ಇಟ್ಟಿದ್ದೇವೆ. ಸೊ 24 hours ಬ್ಯಾಕಪ್ ಅದರಲ್ಲಿ ಇರ್ತದೆ. ಮತ್ತು ಇಲ್ಲಿ ನಮ್ಮ ಸೇಫ್ಟಿ ಪರ್ಪಸ್ಸಿಗೆ ಫೈರ್ ಎಕ್ಸ್ಟಿಂಗ್ವಿಷರ್, ಮತ್ತು ನಮ್ಮ ಕಮ್ಯುನಿಕೇಷನ್ಗೆ ನಮ್ಮ ಸ್ಟಾಫಿಗೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಡೋದಿದ್ರೆ ವಾಕಿ ಟಾಕಿ ಇಟ್ಟಿದ್ದೇವೆ. ಈ ಥರದ್ದೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಸ್ಕ್ರೀನ್, ಬ್ಯಾಕ್ ಸೈಡಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಒಂದು 50 inch LED ಎಲ್ಲ ಹಾಕಿ ಸ್ವಲ್ಪ ಇನ್ನೂ ಒಳ್ಳೆಯದೇ ಮಾಡುವ ಅಂತ ಹೇಳಿದ್ದೇವೆ. ಇದೀಗ ಒಂದು ಸ್ಟಾರ್ಟಿಂಗ್ ಆಗಿ ನಾವು ಮಾಡಿದ್ದೇವೆ. ಸೊ ಇದಕ್ಕೆ ಚೆನ್ನಾಗಿದೆ, ಅಂದರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಚೆನ್ನಾಗಾಗಿದೆ ಅಂತ ಹೇಳಿ. ಅಂದ್ರೆ ಇದರ ಮುಖ್ಯವಾಗಿ ಇದರ ಅಡ್ವಾಂಟೇಜ್ ಏನು ಅನ್ನುವಂಥದ್ದು ಅಂದ್ರೆ ಬಹುಶಃ ಇದು ಪೊಲೀಸ್ ಇಲಾಖೆಗೆ ಬಹಳಷ್ಟು ಸಹಕಾರಿಯಾಗುತ್ತೆ ತಮ್ಮ ಈ ಒಂದು ಒಟ್ಟಾರೆಯಾಗಿ ಇರುವಂತಹ ವ್ಯವಸ್ಥೆಗಳು. ಸೊ ಇಲಾಖೆಯಿಂದ ಆಗಿರ್ಬೋದು ಅಥವಾ ಸಾರ್ವಜನಿಕರಿಂದ ಆಗಿರ್ಬೋದು ಇದಕ್ಕೆ ಸ್ಪಂದನೆ ಹೇಗಿದೆ ಈಗ ಅಂತ?
ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವಾಗಲೂ ನಮಗೆ ಒಳ್ಳೆ ಸಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಅಂದರೆ ನಾವು ಮೇನ್ ಈಗ ಕ್ಯಾಮರಾ ಎಲ್ಲ ಅಳವಡಿಕೆ ಎಲ್ಲ ಮಾಡೋದು ಮೇನ್ ಅವರ ಇನ್ಸ್ಟ್ರಕ್ಷನ್ನ ಮೇಲೆ. ಈಗ ಇಲ್ಲಿ DYSP ಅವರು ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, SI ಅವರು ಇರ್ಬೋದು, ಅವರದ್ದೆಲ್ಲ ನಾವು ಅವ್ರ ಹತ್ರ ಇನ್ಸ್ಟ್ರಕ್ಷನ್ ತೊಗೊಳ್ತೇವೆ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೇವೆ ಹೇಗೆ ಎಲ್ಲಿ ಕ್ಯಾಮರಾ ಬೇಕು, ಹೇಗೆ ಬೇಕು. ಈಗ ಈ ಕ್ಯಾಮರಾ ಎಲ್ಲ ಹಾಕೋದಿದ್ರೆ ನಾವು ಮೊದಲೇ ಒಂದು ಸರ್ತಿ ಮೀಟಿಂಗ್ ಮಾಡಿರ್ತೇವೆ. ಸೊ ಇದ್ರ ಪ್ರಕಾರ ನಾವು ಎಲ್ಲೆಲ್ಲಿ ಕ್ಯಾಮರಾ ಹಾಕಬೇಕು ಆ ಥರ ಕ್ಯಾಮರಾ ಹಾಕ್ತೇವೆ. ಇದರಿಂದ ಮತ್ತೆ ನಿಮಗೆ CCTV ಬಂದ ಮೇಲೆ ಇಷ್ಟು ಕ್ರೌಡ್ ಎಲ್ಲ ಇರುವಾಗ ನಿಮಗೆ ಅಡ್ವಾಂಟೇಜೇ. ಯಾಕಂತ ಹೇಳಿದರೆ ಇದರಿಂದ ತುಂಬ ಒಂದು ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಅವಘಡ ಎಲ್ಲ ಆಗೋದು ಅಥವಾ ಏನಾದರೂ ಇನ್ಸಿಡೆಂಟ್ ಆಗೋದು ಅದೆಲ್ಲ ತಪ್ತದೆ ಅಂತ ನಾನು ಹೇಳೋದು. ಸೊ ಇದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಅವಶ್ಯಕತೆ ಎಲ್ಲರಿಗೂ ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀರಿ. ಅದಕ್ಕೆ ಹೇಗೆ ವ್ಯವಸ್ಥೆಗಳಿರುತ್ತೆ, ಏನೆಲ್ಲ ವಿಚಾರಗಳಿರುತ್ತೆ ಅದರಲ್ಲಿ? ಓಕೆ, ಮುಂದಿನ ದಿನದಲ್ಲಿ ಈಗ ಯಾವುದೇ ಈ ಥರದ್ದೇ ಜಾತ್ರೆ ಅಥವಾ ಯಾವುದಾದ್ರು ಸಮಾರಂಭ, ಏನಾದರೂ ಇವೆಂಟ್ಸ್ ಏನಾದರೆಲ್ಲ ಇದ್ದರೆ ತುಂಬ ಕ್ರೌಡೆಡ್ ಏರಿಯಾ, ಅವ್ರಿಗೆ CCTV ಬೇಕು ಅಂತೆಲ್ಲ ಟೈಮಲ್ಲಿ ಇರುವಾಗ ನಾವು ಈ ವೆಹಿಕಲನ್ನು ಇಟ್ಕೊಂಡು ಹೋಗಿ ಅವರಿಗೆ ಸೇಮ್ ಈಗ ಹೇಗೆ ಮಾಡಿದ್ದೇವೆ ಅದೇ ಥರ CCTV ಅಳವಡಿಕೆ ಮಾಡಿ ಅವರಿಗೆ ಬ್ಯಾಕಪ್ಪನ್ನೆಲ್ಲ ತೆಗೆದು ಹೀಗೆ ಕಂಟ್ರೋಲ್ ರೂಮಲ್ಲಿ ನಾವೀಗ ಇದರಲ್ಲಿ ಫುಲ್ ರೆಕಾರ್ಡಿಂಗ್ ಆಗ್ತದೆ. 24 hours ಇಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ಇಲ್ಲಿ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಅಂದರೆ ಕರೆಕ್ಟ್ ನಿರ್ವಹಣೆ ಆಗ್ತಾ ಇದೆಯಾ ಏನೆಲ್ಲ ನೋಡ್ತಾರೆ. ಸೊ ಮುಂದಿನ ದಿನದಲ್ಲಿ ನಾವು ಬೇರೆಯವರಿಗೆ ಸಹ ಇದನ್ನು ಪ್ರಯೋಜನ ಆಗುವಾಗೆ ರೆಂಟ್ ಔಟ್ ಮಾಡ್ತೇವೆ ಸರ್. ಸೊ ಒಟ್ಟಾರೆಯಾಗಿ ಇನ್ನು ಅಳವಡಿಕೆಯಾದ CC ಕ್ಯಾಮರಾಗಳ ಬಗ್ಗೆ ಹೇಳೋದಿದ್ರೆ ಇಲ್ಲಿ ಎಷ್ಟು ಕ್ಯಾಮರಾಗಳನ್ನು ನಿಮ್ಮ ಕಡೆಯಿಂದ ಇನ್ಸ್ಟಾಲ್ ಮಾಡಲಾಗಿದೆ ಅನ್ನೋದು ಎಲ್ಲೆಲ್ಲಿ ಮಾಡಿದ್ದೀರಾ ಮುಖ್ಯವಾಗಿ ಅಂತ? ಈಗ ಇಲ್ಲಿ ಪ್ರೆಸೆಂಟ್ಲಿ ಒಂದು 30 ಕ್ಯಾಮರಾಸ್ ಇದೆ. ಅದರಲ್ಲಿ PTZ ಕ್ಯಾಮರಾ ಇದೆ. PTZ ಕ್ಯಾಮರಾ ಏನಾಗ್ತದೆ ಅಂದರೆ ಅಪ್ ಟು ನಿಮ್ಗೊಂದು 200 ಮೀಟರ್ ಝೂಮ್ ಆಗ್ತದೆ. ಸೊ ಮತ್ತು 360 ಡಿಗ್ರಿ ಟರ್ನ್ ಆಗ್ತದೆ. ಅಂಥ ಕ್ಯಾಮರಾನು ಹಾಕಿದ್ದೇವೆ. ಮತ್ತು ಎಲ್ಲ IP ವರ್ಷನ್ ಕ್ಯಾಮರಾ ಹಾಕಿದ್ದೇವೆ. ಸೊ ಝೂಮ್ ಸಹ ಮಾಡ್ಬೋದು. ಮತ್ತು ರೆಕಾರ್ಡಿಂಗ್ ಬ್ಯಾಕಪ್ ಸಹ ಇದೆ. ಅಂದರೆ ಫುಲ್ ಜಾತ್ರೆದು ಬ್ಯಾಕಪ್ ಇರ್ತದೆ ಕಂಟಿನ್ಯೂಸ್ ಆಗಿ. ಓಕೆ, ಇನ್ನು ಬಹುಶಃ ನಾವು ಗಮನಿಸಿದ್ರೆ ಇದು ಒಂದು ವಿನೂತನವಾದ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಈ ಐಡಿಯಾ ಹೇಗೆ ಬಂತು ತಮಗೆ ಅನ್ನುವಂಥದ್ದನ್ನು ಕೇಳೋದಿದ್ರೆ? ಈಗ ನಾರ್ಮಲಿಗೆ ಯಾವುದೇ ಐಡಿಯಾ ಅದು ಯಾವಾಗಲೂ ಬರೋದಂದರೆ ಈಗ ಒಬ್ಬರೇ ಥಿಂಕ್ ಮಾಡಿದರೆ ಒಬ್ಬರದೇ ಬರ್ತದೆ. 4 ಜನರೊಟ್ಟಿಗೆ ಸೇರಿ ಮಾತಾಡಿದರೆ ಡಿಸ್ಕಸ್ ಮಾಡಿದರೆ ಒಳ್ಳೊಳ್ಳೆ ಐಡಿಯಾಸ್ ಬರ್ತದೆ. ಈಗ ಉದಾಹರಣೆಗಿದೆ, ಇದು ನನ್ನ ಫ್ರೆಂಡ್ ಜೊತೆಗೆ ನಾನು ಹೀಗೆ ಡಿಸ್ಕಸ್ ಮಾಡ್ತಾಯಿದ್ದೆ, ಹೀಗೆ ಜಾತ್ರೆಯಲ್ಲಿ ಈ ಸರ್ತಿ ಕ್ಯಾಮರಾ ಹಾಕ್ತಾ ಇದ್ದೇವೆ ಹೀಗೆ. ಆಗ ನಾನು ಹೇಳಿದೆ ಕಂಟ್ರೋಲ್ ರೂಮ್ ನಾವು ಮಾಡ್ತಾ ಇದ್ದೇವೆ, ಒಂದು ಬಾಕ್ಸ್ ಥರ ನಾವೇ ಶಾಮಿಯಾನೆಲ್ಲ ಹಾಕಿ ಫುಲ್ AC ಮಾಡ್ತದ್ದು. ಆಗ ಅವ್ರು ಹೇಳಿದರು ಯಾಕೆ ನೀನು ವೆಹಿಕಲ್ ಮಾಡಬಾರ್ದು ಅಂತ ಹೇಳಿದರು. ಸೊ ಅಲ್ಲೇ ಒಂದು ಒಳ್ಳೆ ಒಂದು ಐಡಿಯಾ ಹೊಳಿತು. ನಿಜವಾಗಿ ಹೇಳಬೇಕಂತ ಹೇಳಿದರೆ ಈ ಕಂಟ್ರೋಲ್ ರೂಮ್ ಮಾಡುವ ನಾನು ಜಸ್ಟ್ ಈಗ ಇವತ್ತಿಗೆ 3 ದಿನ ಹಿಂದೆ ಆಲೋಚನೆ ಮಾಡಿದ್ದು, ರಾತ್ರಿ 8 ಗಂಟೆಗೆ ಆಲೋಚನೆ ಮಾಡಿದ್ದು, ಬೆಳಿಗ್ಗೆ ನಾನು 10 ಗಂಟೆಗೆ ಇಂಪ್ಲಿಮೆಂಟ್ ಮಾಡಿದೆ. ಸೊ ಇದಕ್ಕೆ ನನ್ನ ಒಂದು ಕ್ಲೋಸ್ ಫ್ರೆಂಡ್ ದೀಪಕ್ KP ಅವರು ಅಂತ ಹೇಳಿದ್ದಾರೆ, ಅವ್ರ ಹತ್ರ ನಾನು ಡಿಸ್ಕಸ್ ಮಾಡುವಾಗ ಅವ್ರ ಹತ್ರ ಈ ಮಾತಾಡ್ತಾ ಇರುವಾಗ ಹೊಳೆದ ಐಡಿಯಾ ಇದು. ಓಕೆ, ರೂಪೇಶ್ ಶೆಟ್ ಅವರು ಮಾಹಿತಿಯನ್ನು ಕೊಟ್ಟರು, ಯಾವ ಥರ ಈ ಕಾನ್ಸೆಪ್ಟ್ ಬಂತು, ಏನೆಲ್ಲ ವಿಚಾರಗಳಿತ್ತು, ಹೇಗೆ ಅದನ್ನು ಒಂದು ಅಳವಡಿಕೆ ಮಾಡಿದ್ರು ಅನ್ನುವಂಥದ್ದು. ಇನ್ನು ಇದನ್ನು ಮಾನಿಟರ್ ಮಾಡ್ತಾ ಇರುವಂತಹ ಶೇಟ್ ಎಲೆಕ್ಟ್ರಾನಿಕ್ಸ್ನ ಸಿಬ್ಬಂದಿ ಯತೀಶ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಯತೀಶ್ ಅವರೇ, ಬಹುಶಃ ಮಾನಿಟರ್ ಮಾಡ್ತಾ ಇದ್ದೀರಿ, ಬೇರೆ ಕಡೆಯಲ್ಲಿ ಮಾನಿಟರ್ ಮಾಡೋದಕ್ಕೂ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಮಾನಿಟರ್ ಮಾಡೋದಕ್ಕೂ ಏನು ವ್ಯತ್ಯಾಸ? ಏನು ಇದು ತುಂಬಾನೇ ಅಂದರೆ ನಮಗೆ ಈಗ ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆಗಳಾದಾಗಲಿ ಅಥವಾ ಏನಾದರೂ ಅಫೆನ್ಸ್ ಆದಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ನಮಗೆ ಏನು ಬ್ಯಾಕಪ್ ಬೇಕು ಇಮಿಡಿಯೇಟ್ಲಿ ತೆಗೆದುಕೊಡ್ಬೋದು, ಪ್ಲೇಬ್ಯಾಕ್ ಇಮಿಡಿಯೇಟ್ ನೋಡ್ಬೋದು, ಇಂಥದ್ದು ವ್ಯವಸ್ಥೆ ಇದೆ. ನಿಮ್ಮ ಶಿಫ್ಟ್ ಹೇಗಿರುತ್ತೆ? ಯಾವ ಥರ ನೀವು ಸಿಬ್ಬಂದಿಗಳು ಕೆಲಸ ಮಾಡ್ತೀರಿ? ಎಷ್ಟು ರೊಟೇಷನ್ ಆಗುತ್ತೆ ಅಂತ? ಹಗಲು ಹೊತ್ತಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ 2 ಶಿಫ್ಟ್ ಇದೆ. ರೊಟೇಷನ್ಗೆ 2 ನೈಟ್ ಮತ್ತು ಬೆಳಿಗ್ಗೆ ವರ್ಕ್ ಮಾಡೋರಿದ್ದಾರೆ. ಅಂದರೆ ಬೇರೆ ಕಡೆಯಲ್ಲಿ ಒಂದೇ ಕಡೆ ಸಿಸ್ಟಮ್ಗಳನ್ನು ಹಾಕಿ ಅಲ್ಲೇ ಮಾನಿಟರ್ ಮಾಡ್ತಾ ಇದ್ರಿ, ಅಂದರೆ ಬಹುಶಃ ಇನ್ನಿತರ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಾಗಿ ತೊಂದರೆ ಆಗ್ತಾ ಇತ್ತು. ಇದು ತುಂಬ ಅನುಕೂಲ ಆಗಿದೆ ನಿಮಗೆ? ತುಂಬ ಅನುಕೂಲ ಆಗಿದೆ, ತುಂಬ ಹೆಲ್ಪ್ ಆಗಿದೆ. ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ನಾವು ನೋಡ್ತಾ ಇದ್ದ ಹಾಗೆ ಇದು ಭದ್ರತೆಯ ನಿಟ್ಟಿನಲ್ಲಿ ಆಗಿರುವಂಥ ಒಂದು ಹೊಸ ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಸುರಕ್ಷತೆಗೆ ಬಹಳಷ್ಟು ಆದ್ಯತೆಗಳು ಬೇಕು ಎನ್ನುವಂತಹ ಒಂದು ಸನ್ನಿವೇಶಗಳು ಬಂದಾಗ ಈ ರೀತಿಯ ವ್ಯವಸ್ಥೆಗಳು
ಸೂಕ್ತವಾಗಿ ಅಥವಾ ಒಂದು ಗುಣಮಟ್ಟದ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಶೇಟ್ ಎಲೆಕ್ಟ್ರಾನಿಕ್ಸ್ ಇಂತಹ ಒಂದು ವಿಭಿನ್ನವಾದ ಕಾನ್ಸೆಪ್ಟನ್ನು ಪರಿಚಯ ಮಾಡಿಕೊಟ್ಟಿದೆ. ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ. ಬಹುಶಃ ಬೇರೆಲ್ಲ ಕಡೆಗಳಿಗೆ ಅಗತ್ಯ ಇರುವಂಥ ಸೇವೆಯನ್ನು ಕೂಡ ಒದಗಿಸೋದಕ್ಕೆ ಸಂಸ್ಥೆ ಸಜ್ಜಾಗಿದೆ. ಸೊ ಅಂಥವರಿಗೂ ಕೂಡ ಸೇವೆ ಸಿಕ್ಕಿ ಸುರಕ್ಷತೆಗೆ ಒಂದು ಹೆಚ್ಚಿನ ಒತ್ತು ಬರುವಂತಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಸುಸಜ್ಜಿತ ಶಾಲಾ ಕಟ್ಟಡ, ವೈಯಕ್ತಿಕ ಕಾಳಜಿ, ಗಮನ, ಪ್ರೋತ್ಸಾಹ, ವಿದ್ಯಾರ್ಥಿಗಳ ಮನೋವಿಕಾಸಕ್ಕೆ ಪೂರಕ ಶಿಕ್ಷಣ, ಆಪ್ತ ಸಮಾಲೋಚನೆ, ಮಾರ್ಗದರ್ಶನ, ಶಿಸ್ತಿನೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ವಿಶೇಷ ತರಗತಿ, ಪರಿಹಾರ ಬೋಧನೆ, ಅತ್ಯುತ್ತಮ ಗುಣಮಟ್ಟದ ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸುರಕ್ಷಿತ ಸುವ್ಯವಸ್ಥಿತ ಶಾಲಾ ಬಸ್ ವ್ಯವಸ್ಥೆ, ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್.